ಧೋ ಅಂತ ಸುರಿಯುತ್ತಿದ್ದ ಮಳೆ. ಸಾಯಂಕಾಲ ಶಾಲೆ ಮುಗಿಸಿ ಮನೆಗೆ ಹೊರಟಿದ್ದ ಪುಟಾಣಿ ಮಕ್ಕಳು. ಆದ್ರೆ ವಿಧಿ ಬರೆದ ಆಟವೇ ಬೇರೆಯಾಗಿತ್ತು. ಕರಾವಳಿಯ ಬಂಟ್ವಾಳ ತಾಲೂಕಿನ ಬರಿಮಾರು ಸಮೀಪದ ಕಲ್ಲೇಟಿಯಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ. ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದ ಶಾಲಾ ಬಸ್ ಮೇಲೆ ಧರಾಶಾಹಿಯಾಗಿ ಭಾರೀ ಗಾತ್ರದ ಮರವೊಂದು ಬಿದ್ದಿದ್ದು, ಎಲ್ಕೆಜಿ ಓದುತ್ತಿದ್ದ ಚಿರನ್ವಿ ಅನ್ನೋ ಪುಟ್ಟ ಕಂದಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣಬಿಟ್ಟಿದೆ. ಅಷ್ಟಕ್ಕೂ ಕಲ್ಲೇಟಿಯ ಕಾನಲ್ ತಾಯಿ ದೈವಸ್ಥಾನದ ಬಳಿ ನಡೆದ ಆ ದುರಂತ ಹೇಗಿತ್ತು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಳಿಯೂರಿನ ತೋಟ ಹೌಸ್ ನಿವಾಸಿ ಚಂದ್ರಶೇಖರ ಮತ್ತು ಅನಿತಾ ದಂಪತಿಯ ಪುತ್ರಿ ಚಿರನ್ವಿ ಕಲ್ಲಡ್ಕ ಶ್ರೀರಾಮ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಲ್ಕೆಜಿ ಓದ್ತಾ ಇದ್ಲು. ಬುಧವಾರ ಸಂಜೆ ಶಾಲೆ ಮುಗಿಸಿ ಎಂದಿನಂತೆ ಬಸ್ನಲ್ಲಿ ಮನೆಗೆ ಹೊರಟಿದ್ಲು. ಬಸ್ ಮಾಣಿ ಭರಣಿಕೆರೆ ಮುಗಿಸಿ ಬರಿಮಾರು ಗ್ರಾಮದ ಕಲ್ಲೇಟಿಯ ಶ್ರೀ ಕಾನಲ್ ತಾಯಿ ದೈವಸ್ಥಾನದ ಹತ್ತಿರ ಬರ್ತಾ ಇದ್ದಂತೆ ಭೀಕರ ಗಾಳಿ ಮಳೆಗೆ ಬೃಹತ್ ಮರವೊಂದು 24 ಸೀಟರ್ ಮಿನಿ ಬಸ್ ಮೇಲೆಯೇ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ಬಸ್ ಸಂಪೂರ್ಣ ಜಖಮಾಗಿಂದು ಕಂದಮ್ಮಗಳು ಪ್ರಾಣಭಯದಿಂದ ತತ್ತರಿಸಿ ಹೋಗಿದ್ದಾರೆ. ತಕ್ಷಣವೇ ಓಡಿಬಂದ ಸ್ಥಳೀಯರು ಸಾಹಸ ನಡೆಸಿ ಮಕ್ಕಳನ್ನು ಹೊರತೆಗೆದು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಗಂಭೀರ ಸ್ಥಿತಿಯಲ್ಲಿದ್ದ ಪುಟಾಣಿ ಚಿರನ್ವಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಆ ಕಂದಮ್ಮ ಕೊನೆಯುಸಿರೆಳೆದಿದೆ. ಇನ್ನು ಗಂಭೀರವಾಗಿ ಗಾಯಗೊಂಡಿರುವ ಪೆರಾಜೆ ನಿವಾಸಿ ಅನ್ವಿಯವರಿಗೆ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಹಾಗೂ ಪೆರ್ನೆ ನಿವಾಸಿ ಕ್ಷಿತಿ ರೈ ಅವರಿಗೆ ಕಲ್ಲಡ್ಕದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಘಟನೆಯ ವಿಷಯ ತಿಳಿಯುತ್ತಿದ್ದಂತೆ ಪುತ್ತೂರು ಆಸ್ಪತ್ರೆಗೆ ಭೇಟಿ ನೀಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಮತ್ತು ಎಸ್ಪಿ ಅರುಣ್ ಪೋಷಕರಿಗೆ ಸಾಂತ್ವನ ಹೇಳಿದ್ದಾರೆ. ಅಲ್ಲದೆ ಸರ್ಕಾರದಿಂದ ತಕ್ಷಣದ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮೃತ ಬಾಲಕಿಯ ಕುಟುಂಬಕ್ಕೆ ಸಾಂತ್ವನ ಸೂಚಿಸಿದ್ದಾರೆ. ಅಮೆರಿಕಾದ ಚಿಕಾಗೋದಲ್ಲಿ ನಡೆಯುತ್ತಿರುವ ಸಮಾರಂಭದಲ್ಲಿ ಭಾಗವಹಿಸಲು ವಿದೇಶ ಪ್ರವಾಸ ಕೈಗೊಂಡಿರುವ ಸಚಿವರು ಘಟನೆಯ ಕುರಿತು ಮಾಹಿತಿ ತಿಳಿದ ತಕ್ಷಣ ಜಿಲ್ಲಾಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಮೃತರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ತಕ್ಷಣ ಪರಿಹಾರ ನೀಡುವಂತೆ ಸೂಚಿಸಿದ್ದಾರೆ. ಇದಲ್ಲದೆ ಘಟನೆಯಲ್ಲಿ ಗಾಯಗೊಂಡ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಸಂಪೂರ್ಣ ಚಿಕಿತ್ಸೆ ವ್ಯವಸ್ಥೆಯನ್ನ ಸರಕಾರದ ವತಿಯಿಂದ ಕಲ್ಪಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬುಧವಾರ ಸಂಜೆ 4:30 ಗಂಟೆಗೆ ನಮ್ಮ ಪಕ್ಕದಲ್ಲಿ ಸ್ಕೂಲ್ ಬಸ್ ಬರುವಾಗ ಮರ ಬಿತ್ತು. ಅದನ್ನು ನನಗೆ ಫೋನ್ ಮಾಡಿದರು. ಹೋಗಿ ನಾನು ಮಗುವನ್ನು ಹತ್ತಿರ ಕಾರ್ತಿಕ್ ಎಂಬ ರಿಕ್ಷಾದಲ್ಲಿ ಕರ್ಕೊಂಡು ಮಾಣಿಗೆ ಬಂದೆ. ಮಾಣಿಯಿಂದ ಪುತ್ತೂರಿಗೆ ಬಂದೆ. ಭಾಳ ನೋವಿನ ಸಂಗತಿ ಇದು. ಇವತ್ತು ಒಂದು ದುರ್ಘಟನೆ ನಡೆದೋಗಿದೆ. ಏನು ಅಂತ ಹೇಳಿದರೆ, ಶ್ರೀರಾಮ ಸ್ಕೂಲ್ ಅಂತೇಳಿ ಒಂದು ಪ್ರೈವೇಟು ಸ್ಕೂಲ್, ಅದು ಕಲ್ಲಡ್ಕದಲ್ಲಿರೋಂಥ ಸ್ಕೂಲು. ಬರಿಮಾರು ಹೋಗಿ ಮಕ್ಕಳನ್ನು ಬಿಟ್ಟು ಬರಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಒಂದು 20 ಮಕ್ಕಳು ಇದ್ವು ಅದರಲ್ಲಿ, ಬಸ್ಸಲ್ಲಿ. ಒಂದು ದೊಡ್ಡ ಮರ, ಬಿಳಿಯೂರು ಅದು ಬರಿಮರ ಹತ್ರ ಒಂದು ದೇವಸ್ಥಾನದ ಪಕ್ಕದಲ್ಲಿರುವಂತಹ ದೊಡ್ಡ ಮರ, ಸುಮಾರು 200-300 ವರ್ಷದ ಹಳೆಯ ಮರ. ಅದು ಕರೆಕ್ಟಾಗಿ ಬಸ್ಸಿನ ಮೇಲೆ ಬಿದ್ದು ಒಂದು 4-5 ಮಕ್ಕಳಿಗೆ ಇಂಜುರಿ ಆಗಿತ್ತು. ಅದರಲ್ಲಿ ಒಂದು ಮಗು ಚಿರಣ್ವಿ ಅಂತೇಳಿ 5.5 ವರ್ಷದ ಮಗು ತುಂಬ ತಲೆಗೆ ಏಟಾಗಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದೆ, ತೀರೋಗಿದೆ. ಮಗು 5.5 ವರ್ಷದ ಮಗು. ಅದು ನಮ್ಮ ಪುತ್ತೂರು ಜನರಲ್ ಆಸ್ಪತ್ರೆಯಲ್ಲಿ ಬರೋದಕ್ಕೆ ಮುಂಚೆನೇ ತೀರೋಗಿತ್ತು. ಇನ್ನೂ 2 ಮಕ್ಕಳು ಔಟ್ ಆಫ್ ಡೇಂಜರ್, ಏನು ಪ್ರಾಬ್ಲಮ್ ಇಲ್ಲ. ಅವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಮತ್ತು ನಮ್ಮ SP ಅವರು ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಪ್ರಕೃತಿ ವಿಕೋಪದಿಂದ ಆಗಿರೋಂತಹ ಒಂದು ಘಟನೆ ಇದು. ಅದಕ್ಕೇನು ಸೂಕ್ತ ಪರಿಹಾರ ಕೊಡಬೇಕು ಮತ್ತು ಅವ್ರಿಗೇನು ಅವರ ತಂದೆ ತಾಯಿಗೆ ಏನು ಸಾಂತ್ವನ ಹೇಳಬೇಕು ಅದನ್ನು ನಮ್ಮ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಮಾಡುತ್ತೆ. ಇಂಥ ದುರ್ಘಟನೆ ಆಗದ ರೀತಿ ನಾವು ಖಂಡಿತ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದ ಇಂಗ್ಲೀಷ್ ಮೀಡಿಯಮಿನ ಒಂದು ಮಗು, ಇಂಗ್ಲೀಷ್ ಮೀಡಿಯಂ ಸುಮಾರು 5 ವರ್ಷದ ಮಗು, ಶಾಲಾ ಬಸ್ಸಿನಲ್ಲಿ ಬರಿಮಾರ ಗ್ರಾಮಕ್ಕೆ ಹೋಗಿ ಆ ಬಸ್ಸು ಮತ್ತೆ ಪೆರಾಜೆ ಗ್ರಾಮಕ್ಕೆ ಬರಬೇಕು. ಪೆರ್ನೆಗೆ ಹೋಗಬೇಕಾಗುತ್ತೆ. ಬರಿಮಾರಿನಲ್ಲಿ ಹೋಗಿ ಅಲ್ಲೇ ಮಕ್ಕಳನ್ನು ಇಳಿಸಿ
ಬರುವ ಸಂದರ್ಭದಲ್ಲಿ ಅಲ್ಲಿ ಒಂದು ಕಲ್ಲೇಟು ಅಂತ ಹೇಳುವ ಜಾಗದಲ್ಲಿ ದೇವಸ್ಥಾನದ ಹತ್ರ ದೊಡ್ಡ ಮರ ಬಸ್ಸಿನ ಮೇಲಿಗೆ ಬಿತ್ತು. ಮರ ಬಿದ್ದ ಏಟಿಗೆ ಮಗುವಿಗೆ ದೊಡ್ಡ ಪೆಟ್ಟಾಗಿ ಈ ಮಗು ಮೃತಪಟ್ಟಿದೆ. ಇನ್ನೊಂದೆರಡು ಮಕ್ಕಳಿಗೆ ಗಾಯ ಆಗಿದೆ, ಡ್ರೈವರಿಗೂ ಗಾಯ ಆಗಿದೆ. ಒಂದು ದೊಡ್ಡ ಅನಾಹುತ ಆಗಿ ಹೋಗಿದೆ. ಹಾಗಾಗಿ ಆಗಬಾರದಿತ್ತು, ಇನ್ನು ಪ್ರಕೃತಿದ್ದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆಗಿ ಹೋಗಿದೆ. ಹಾಗಾಗಿ ಆ ಮಗುವಿನ ತಾಯಿ ತಂದೆ, ತಾಯಿಯ ಸುರುವಿನ ಮಗು, ಈಗ ಎರಡನೇ ಅವರು ಗರ್ಭಿಣಿಯಾಗಿದ್ದಾರೆ. ಹಾಗೆ ಅವರೊಂದು ಮಗುವನ್ನು ಕಳ್ಕೊಂಡಂಥ ದುಃಖವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವರು ಧೈರ್ಯವಾಗಿ ಇರಲಿ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಹಸಂಸ್ಥೆ ಆಗಿರತಕ್ಕಂಥ ಕಲ್ಲಡ್ಕ ಶ್ರೀರಾಮ ವಿದ್ಯಾಮಂದಿರದ ವಿದ್ಯಾಕೇಂದ್ರದ ಆಂಗ್ಲ ಮಾಧ್ಯಮ ಶಾಲೆಯ ಇವತ್ತೊಂದು ಮಗು ಪರಿಮಾರ ಎಂಬಲ್ಲಿ ಇವತ್ತು ಸುರಿದಿರ್ತಕ್ಕಂಥ ವಿಪರೀತ ಮಳೆಯ ಕಾರಣಕ್ಕೋಸ್ಕರ ಬಸ್ಸಿನ ಮೇಲೆ ಬಿದ್ದಿರ್ತಕ್ಕಂಥ ಮರದ ಕಾರಣಕ್ಕೋಸ್ಕರ ಇವತ್ತು ಮೃತಪಟ್ಟಿದೆ. ಅತ್ಯಂತ ನೋವಿನ ಸಂಗತಿ. ಒಂದು ಆಕಸ್ಮಿಕ ನಡಿಬಾರ್ದಿತ್ತು. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಶಾಲೆಯಲ್ಲಿದ್ದಂಥ ಮಗು ಮನೆಗೆ ಸೇರುವ ತವಕದಲ್ಲಿ ಆ ಒಂದು ಘಟನೆಯಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಂಡಿದೆ. ಈ ದುಃಖವನ್ನು ತಡೆದುಕೊಳ್ಳತಕ್ಕಂಥ ಶಕ್ತಿ ಆ ಕುಟುಂಬದ ತಂದೆ ತಾಯಿಗೆ ದೇವರು ಕೊಡಲಿ. ಆ ಕುಟುಂಬದ ಜೊತೆಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪೂರ್ತಿ ಅವರ ಜೊತೆಗೆ ನಿಲ್ತದೆ. ಅವರ ನಾವು ಅವರ ಸಾಂತ್ವನದಲ್ಲಿ ತೊಡಗಿಸಿಕೊಳ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ.